ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಡೈಲಿ ಡೇ ಐಸ್ ಕ್ರೀಮ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಪ್ರಕೃತಿ ಗೌಡ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ ಅವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್ ಹಾಗೂ ಡೈರಿ ಡೇ ಐಸ್ ಕ್ರೀಮ್. ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿಯಾಗಿ ಸುಷ್ಮಿತಾ ಆಚಾರ್ಯರವರು ಬಂದಿದ್ದಾರೆ. ಅವರಿಗೆ ಸ್ವಾಗತಿಸೋಣ. ಹಾಯ್, ಹೇಗಿದ್ದೀರಾ? ಫೈನಾ? ನಾನು ಚೆನ್ನಾಗಿದೆ. ಏನು ಮಾಡ್ಕೊಂಡಿರೋ ಸುಷ್ಮಿತಾ ಅವರು? ನಾನು ಬಿಕಾಮ್ ಕಂಪ್ಲೀಟ್ ಆಗಿ ಬ್ಯಾಂಕಿಂಗ್ ಕೋರ್ಸ್ ಮಾಡ್ತಿದ್ದೆ. ಓಕೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾ ಇದ್ದೀರಾ ಇವತ್ತು? ನಾನು ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ತಿದ್ದೀನಿ. ಡ್ರೈ ಫ್ರೂಟ್ಸ್ ಲಡ್ಡು, ವಾವ್! ಡ್ರೈ ಫ್ರೂಟ್ಸ್ ಲಡ್ಡು ಕೇಳಿದ್ರೇ ಬಾಯಿ ನೀರು ಬರುತ್ತೆ, ಹಂಗೆ ಅನಿಸ್ತಾ ಇದೆ. ಓಕೆ, ಶುರು ಮಾಡೋಣ. ಓಕೆ, ಈಗ ಮಿಕ್ಸಿಂಗ್ ಬೌಲ್ ತಗೊಂತೀನಿ. ಓಕೆ, ಇದಕ್ಕೆ ಇದು ಖರ್ಜೂರ ಖರ್ಜೂರನ ಹಾಕ್ತಿದ್ದೀನಿ. ಎಷ್ಟು ಖರ್ಜೂರ ಇದೆ ಅದರಲ್ಲಿ? 1 ಪ್ಯಾಕೆಟ್, 1 ಪ್ಯಾಕ್ 500 ಗ್ರಾಮ್ಸ್. ಅದೇ ನಾವು ಎಷ್ಟಕ್ಕೆ ಮಾಡ್ಕೊಳ್ತೀವಿ ಅಷ್ಟು ಬರುತ್ತಲ್ಲ ಅಷ್ಟೇ. ಮತ್ತು ಇದು ಗ್ರೇಪ್ಸ್ ದ್ರಾಕ್ಷಿ ಹಾಕ್ತಿದ್ದೀನಿ, ಡ್ರೈ ಫ್ರೂಟ್ಸ್ ಇದು. ಓಕೆ, ಗೋಡಂಬಿ. ಡ್ರೈ ಫ್ರೂಟ್ಸ್ ಅಂದರೆ ತುಂಬ ಇಷ್ಟನಾ ಸುಷ್ಮಿತಾಗೆ? ಎಲ್ರಿಗೂ ಇಷ್ಟ ಅಲ್ಲ. ಕೊಬ್ಬರಿ ತಗೊಂತಿದ್ದೀನಿ. ಒಂದು ಹಾಫ್ ಕೊಬ್ಬರಿ ಇದೆಯಾ? ಅದು ಕ್ವಾಂಟಿಟಿ ಗೊತ್ತಾಗ್ತದೆ ನಮಗೆ, ಅಷ್ಟು ಯೂಸ್ ಮಾಡ್ಬೋದು. ಓಕೆ, ಸ್ವಲ್ಪ ಏಲಕ್ಕಿ ಪೌಡರ್ ಟೇಸ್ಟಿಗೆ, ಒಂದು ಸ್ವಲ್ಪ 1 ಪಿಂಚ್. ಏಲಕ್ಕಿ ಫ್ಲೇವರೇ ಚೆನ್ನಾಗಿರುತ್ತೆ ಅಲ್ವಾ? ಸೊ ಮತ್ತೆ ಬೆಲ್ಲ ಒಂದು ಇಷ್ಟು ತಗೊಳ್ಳಿ. ಅಲ್ಲ, ನಾವು ಜಾಸ್ತಿ ಇದು ಸ್ವೀಟ್ ಇದಲ್ಲ, ಸೊ ನಾವು ಅಷ್ಟು ತಗೊಳ್ಬಾರ್ದು. ಸ್ವೀಟ್ ಎಷ್ಟು ಕೆಲವರಿಗೆ ಜಾಸ್ತಿ ಜಾಸ್ತಿ ಹಾಕ್ಬೋದು. ಅದು ಫುಲ್ ಪೇಸ್ಟ್ ಮಾಡಿದ್ದೀನಿ ನಾನು. ಆಮೇಲೆ ಇದು ಒಂದು ಫ್ರೈಯಿಂಗ್ ಪ್ಯಾನ್ ಕೊಡಬೇಕಿತ್ತು. ಈಗ ಇದು ಸ್ವಲ್ಪ ಫ್ರೈ ಮಾಡಬೇಕು. ಎಳ್ಳು, ಬಿಳಿ ಎಳ್ಳು. ಒಂದು ಸ್ವಲ್ಪ ಬಿಸಿ ಸಾಕಲ್ವಾ? ಸುಷ್ಮಿತಾ, ಏನು ಮಾಡ್ತೀರಾ ಫ್ರೀ ಟೈಮಲ್ಲಿ? ಅಮ್ಮನಿಗೆ ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಅಡುಗೆ ಜೊತೆ? ಹೌದಾ, ಅಮ್ಮನಿಗೆ ಸ್ವಲ್ಪ ಹೆಲ್ಪ್. ಅಡುಗೆ ಕಲಿತಾ ಇದ್ದೀರಾ ಇವಾಗಲೇ? ಹೌದು. ಎಷ್ಟು ಡಿಶಸ್? ತುಂಬ ಡಿಶಸ್ ಮಾಡ್ತೀರಾ? ಅಂದ್ರೆ ಅಮ್ಮನ ಜೊತೆನೆ ಎಲ್ಲ ಹೆಲ್ಪಿಂಗ್ ಮಾಡೋದು. ಅಮ್ಮ ಇಲ್ದಾಗ ನಿಮ್ದೇ ಅಡುಗೆನಾ? ಇಲ್ಲಪ್ಪ, ನಮ್ಮ ಜಾಯಿಂಟ್ ಫ್ಯಾಮಿಲಿ ಇದೆ, ಸೊ ಮಾಡ್ತಾರೆ. ಖುಷಿ ಆಗುತ್ತೆ ತುಂಬ. ಜಾಯಿಂಟ್ ಫ್ಯಾಮಿಲಿ ಎಷ್ಟು ಜನ ಇದ್ದೀರಾ? ಜಾಯಿಂಟ್ ಫ್ಯಾಮಿಲಿ 11 to 12 ಮೆಂಬರ್ಸ್ ಇದ್ದೀರಾ? ಇವಾಗಿಂದ ಇದರಲ್ಲಿ ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಖುಷಿ ಆಗುತ್ತೆ. ಇವಾಗ ನಮ್ದು ಜಾಯಿಂಟ್ ಫ್ಯಾಮಿಲಿ. ಇದು ಆಫ್ ಮಾಡೋಣ. ಓಕೆ, ಆಫ್ ಮಾಡಲಾ? ಇದಕ್ಕೆ ಸ್ವಲ್ಪ ತುಪ್ಪ ಹಾಕಬೇಕು. ಓಕೆ, ಸ್ಪೂನ್ ಒಂದು ಸ್ಪೂನ್ ಅಷ್ಟು ಸಾಕಾ? ಓಕೆ, ಸ್ವಲ್ಪ ಲಾಸ್ಟಿಗೆ ಇಡಬೇಕು. ಲಾಸ್ಟಿಗೆ ಅದು ಸೊ ಈಗ ಮಿಕ್ಸ್ ಮಾಡ್ತೀನಿ ನಾನು. ಅದು ಫುಲ್ ಫ್ಲೇವರ್ ಎಲ್ಲದಕ್ಕೂ ಇಡಬೇಕು. ಏನು ಸ್ಟಡೀಸ್ ಮಾಡ್ಕೊಂಡಿದ್ದೀರಾ? ಬಿಕಾಮ್ ಕಂಪ್ಲೀಟ್ ಆಯ್ತು. ಬಿಕಾಮ್ ಕಂಪ್ಲೀಟ್ ಆಯ್ತಾ? ನೆಕ್ಸ್ಟ್ ಅದೇ ಈಗ ಬ್ಯಾಂಕಿಂಗ್ ಕೋರ್ಸ್ ಹೋಗ್ತಿದ್ದೇನೆ. IBPS ಕೋಚಿಂಗ್ ಆಯಿತು, ಕೋರ್ಸಿಂಗ್ ಆಯಿತು. ಈಗ ಜಾಬ್ ಟ್ರೈ ಮಾಡ್ತಿದ್ದೇನೆ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಿಮ್ಗೆ ಯಾವ ಸ್ವೀಟ್ ಇಷ್ಟ? ಸ್ವೀಟ್ಸ್ ನಮಗೆ ಸ್ವಲ್ಪ ಖಾರನೇ ಇಷ್ಟ. ಸ್ವೀಟ್ ಮಾಡ್ತೀರಾ ಅದು ನೋಡೇ ಬಾಯಿ ನೀರು ಬರ್ತಿದೆ. ಎಷ್ಟೊತ್ತಿಗೆ ಪ್ರಿಪೇರ್ ಮಾಡ್ತೀರಾ ಅಂತ? ಹೌದಾ, ಸ್ವಲ್ಪ ಬೇಕಿದ್ರೆ ಕೊಬ್ಬರಿ ಪೌಡರ್ ಹಾಕ್ಬೋದು. ಓಕೆ, ನೀವು ಎಷ್ಟು ಜನ ಮಕ್ಕಳು? ನಾನು ಇಬ್ಬರೇ. ನಾನು ಮತ್ತು ನನ್ನ ತಮ್ಮ ಇದೆ.
ತಮ್ಮ ಏನು ಮಾಡ್ಕೊಂಡಿರೋದು? ಅವ್ನು ಸೆಕೆಂಡ್ PU ಸೈನ್ಸ್ ಮಾಡ್ತಿದ್ದಾನೆ. ಸೈನ್ಸ್ ಹೌದು. ನೀವು ಕಾಮರ್ಸ್, ಅವ್ರ ಸೈನ್ಸಾ? ಸೈನ್ಸ್. ಚಿಕ್ಕ ಚಿಕ್ಕ ಉಂಡೆ ಬೇಕಾದ್ರೆ ಮಾಡ್ಕೋಬೋದು, ದೊಡ್ಡ ದೊಡ್ಡದು ನಿಮ್ಗೆ ಎಷ್ಟು ಬೇಕಾದ್ರೂ ಮಾಡ್ಬೋದು. ಜಾಯಿಂಟ್ ಫ್ಯಾಮಿಲಿ ಅಂದರೆ ಲೈಕ್ ಎಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತೀರಾ, ಟಿವಿ ನೋಡಿ ಖುಷಿ ಆಗುತ್ತೆ ಅಲ್ಲ, ಎಲ್ಲರೂ ಒಟ್ಟಿಗೆ ಇದ್ರೆ. ಸೊ ಒಂದೇ ಟೈಮಿಗೆ ಎಲ್ಲರೂ ಒಂದೇ ಟೈಮಿಗೆ ಸೇರಿ ಈ ಬ್ಯುಸಿ ಶೆಡ್ಯೂಲಲ್ಲಿ ಕೆಲವ್ರು ಕೆಲಸ, ವರ್ಕ್, ಕಾಲೇಜ್ ಅಂತೆಲ್ಲ ಹೋಗ್ತಾ ಇರ್ತಾರೆ, ಎಲ್ಲ ಒಂದು ಟೈಮಲ್ಲಿ ಸಿಕ್ಕಿ. ಹೌದು. ಈಗ ರೆಡಿ ಆಗಿದೆ, ಇನ್ನು ಸರ್ವಿಗೆ ಸರ್ವ್ ಮಾಡೋಕ್ಕೆ. ರೆಡಿ ಆಗಿದೆ. ಡ್ರೈ ಫ್ರೂಟ್ಸ್ ಲಡ್ಡು ರೆಡಿ ಆಗಿದೆ. ಎಸ್, ಡ್ರೈ ಫ್ರೂಟ್ಸ್ ಲಡ್ಡು ಟೇಸ್ಟ್ ಮಾಡ್ತೀನಿ. ಓಕೆ, ಡ್ರೈ ಫ್ರೂಟ್ಸ್ ಲಡ್ಡು ಇದೆ, ನಾನಂತೂ ಟೇಸ್ಟ್ ಮಾಡಕ್ಕೆ ರೆಡಿ ಇದ್ದೀನಿ. ಎಸ್, ಸೂಪರ್ ಆಗಿದೆ, ಸಖತ್ತಾಗಿ ಫ್ಲೇವರ್ ಬರ್ತದೆ. ನೀವು ಟೇಸ್ಟ್ ಮಾಡಿ. ಸೂಪರ್ ಆಗಿದೆ ಅಲ್ಲ? ಎಸ್ ವೀಕ್ಷಕರೇ, ನಾನು ಕೂಡ ಟ್ರೈ ಮಾಡಿದೆ, ಸಖತ್ತ ಟೇಸ್ಟಿ ಆಗಿದೆ ಡ್ರೈ ಫ್ರೂಟ್ಸ್ ಲಡ್ಡು. ಸೊ ನೀವು ಮಾಡಬೇಕಾ? ಎಸ್, ಡ್ರೈ ಫ್ರೂಟ್ಸ್ ಲಡ್ಡು ಮಾಡಬೇಕಾದ್ರೆ ಏನು ಮಾಡಬೇಕು ಗೊತ್ತಲ್ವಾ? ಎಸ್, ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ. ಡ್ರೈ ಫ್ರೂಟ್ಸ್ ಲಡ್ಡು ತಯಾರಿಸುವ ವಿಧಾನ. ಮೊದಲು 1 ಕಪ್ ಖರ್ಜೂರಕ್ಕೆ ಒಣ ದ್ರಾಕ್ಷಿ, ಗೋಡಂಬಿ, ಕೊಬ್ಬರಿ ತುರಿ, ಏಲಕ್ಕಿ ಪುಡಿ, ಬೆಲ್ಲ, ಹುರಿದ ಬಿಳಿ ಎಳ್ಳು, ತುಪ್ಪ ಹಾಕಿ ಚೆನ್ನಾಗಿ ಕಲಸಿ ಉಂಡೆ ಕಟ್ಟಿಕೊಳ್ಳಿ. ಈಗ ಆರೋಗ್ಯಕರ ಡ್ರೈ ಫ್ರೂಟ್ಸ್ ಲಡ್ಡು ಸವಿಯಲು ಸಿದ್ಧ. ಎಸ್ ವೀಕ್ಷಕರೇ, ಸುಷ್ಮಿತಾ ಡ್ರೈ ಫ್ರೂಟ್ಸ್ ಲಡ್ಡು ಟೇಸ್ಟಿಯಾಗಿ ಚೆನ್ನಾಗಿ ಮಾಡಿದ್ರು. ಸೊ ಇನ್ನೂ ಒಂದು ಹೊಸ ಡಿಶ್ ತಯಾರು ಮಾಡ್ತಾ ಇದ್ದಾರೆ. ಏನು ಡಿಶ್ ತಯಾರು ಮಾಡ್ತಾ ಇದ್ದೀರಾ ಅಂತ ನೋಡಬೇಕು. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿರಾಮದ ನಂತರ ಮತ್ತೆ ಸಿಗ್ತೀವಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ನಂತರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸುಷ್ಮಿತಾ ಅವರು ಇನ್ನೊಂದು ಡಿಶ್ ಕೂಡ ರೆಡಿ ಮಾಡಿದ್ದಾರೆ. ಸೊ ಏನು ಡಿಶ್ ರೆಡಿ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಸುಷ್ಮಿತಾ ಅವರೇ, ಇವಾಗ ಏನು ಪ್ರಿಪೇರ್ ಮಾಡ್ತಾ ಇದ್ದೀರಾ? ಈಗ ಬ್ರೆಡ್ ಮಸಾಲಾ ಸ್ಯಾಂಡ್ವಿಚ್. ಬ್ರೆಡ್ ಮಸಾಲಾ ಸ್ಯಾಂಡ್ವಿಚ್. ಓಕೆ, ಆಗ ಸ್ವೀಟ್ ತಿಂದ್ರಿ, ಸೊ ಈಗ ಸ್ವಲ್ಪ ಖಾರ ಕೊಡ್ತೀರಾ? ಓಕೆ, ಎರಡು ಮಿಕ್ಸರ್ ಇರಬೇಕಲ್ಲ, ಫಸ್ಟ್ ಸ್ವೀಟ್ ಆದ್ಮೇಲೆ ಖಾರ. ಓಕೆ, ಹೇಗೆ ಪ್ರಿಪೇರ್ ಮಾಡೋದು? ಪ್ಯಾನ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸ್ವಲ್ಪ. ಸಾಕು. ಎಷ್ಟು ಸಾಕಾ? ಎಷ್ಟು ಆನಿಯನ್ ಕಟ್ ಮಾಡ್ಕೊಂಡಿದ್ದೀರಾ? ಇದು 2 ಆನಿಯನ್ಸ್ ತಗೊಂಡಿದ್ದೀನಿ. 2 ಆನಿಯನ್ಸ್. ಫುಲ್ ಚಿಕ್ಕಾಗಿ ಕಟ್ ಮಾಡ್ಕೊಂಡು. ಹೌದು, ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಬೇಕು. ಆ್ಯಕ್ಚುಲಿ ಆನಿಯನ್ ಹಾಟ್ ಹಾಕಿದ ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಬೇಗ ಹೌದು ಫ್ರೈ ಆಗುತ್ತೆ ಅಲ್ವಾ? ಟೊಮ್ಯಾಟೊ. ಓಕೆ, ಇದು 2 ಆನಿಯನ್, 2 ಟೊಮ್ಯಾಟೊ. 2 ಟೊಮ್ಯಾಟೊ. ಸುಷ್ಮಿತಾ, ಏನು ಮಾಡ್ತೀರಾ ಫ್ರೀ ಟೈಮಲ್ಲಿ? ಫ್ರೀ ಟೈಮಲ್ಲಿ ಟಿವಿ ನೋಡೋದು, ಮತ್ತೆ ಅಮ್ಮನಿಗೆ ಹೆಲ್ಪ್ ಮಾಡ್ತೇನೆ. ಹೆಲ್ಪ್ ಮಾಡ್ತೀರಾ? ಬೇರೆ ಫ್ರೆಂಡ್ಸ್ ಜೊತೆ ಔಟಿಂಗ್ ಎಲ್ಲ ಹೋಗೋದಿಲ್ವಾ? ಹೋಗ್ತೇವೆ, ಫ್ರೆಂಡ್ಸ್ ಜೊತೆ ಜಾಲಿ. ಟ್ರಿಪ್ಸ್ ಎಲ್ಲ? ಹೌದು. ಕಾಲೇಜ್ ಡೇಸಲ್ಲೆಲ್ಲ ಹೋಗ್ತಾ ಇದ್ರಾ? ಹಾಂ, ಕಾಲೇಜ್ ಡೇಸಲ್ಲಿ ಹೋಗ್ತಿದ್ದೆ. ಹೌದು. ಕಾಲೇಜ್ ಡೇಸೇ ಒಂದು ಗೋಲ್ಡನ್ ಲೈಫ್ ಅಂತ ಹೇಳ್ತಾರಲ್ಲ, ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್. ಈಗ ಒಂದೊಂದು ಮಸಾಲ ಹಾಕೋಣ ಇದಕ್ಕೆ. ಓಕೆ, ರೆಡ್ ಚಿಲ್ಲಿ ಪೌಡರ್. ಓಕೆ, 1 ಸ್ಪೂನ್. ಅಂದರೆ ಖಾರ ಜಾಸ್ತಿ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಾಕ್ಬೇಕು. ಚಿಲ್ಲಿನೇ ಬೇಕಾದ್ರೆ ಹಾಕ್ತೀವಲ್ಲ, ಚಿಲ್ಲಿ. ಸೊ ಟರ್ಮರಿಕ್ ಪೌಡರ್ ಸ್ವಲ್ಪ. ಓಕೆ, ಗರಂ ಮಸಾಲ. ಓಕೆ, 1 ಸ್ಪೂನ್.
ಅದು ಚೆನ್ನಾಗಿ ಮಿಕ್ಸಪ್ ಆಗಬೇಕು. ಹೌದು. ಎಲ್ಲೋ ಇಷ್ಟು ಬರಬೇಕಲ್ಲ. ಮಸಾಲ ಅಂದರೆ ಸುಷ್ಮಿತಾ ಕಲ್ಚರಲ್ ಎಷ್ಟು ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲ ಡ್ಯಾನ್ಸರ್ ಹೋಗಿದ್ದೆ, ಆದರೆ ಡ್ಯಾನ್ಸ್ ಕ್ಲಾಸಿಗೆಲ್ಲ ಹೋಗಿಲ್ಲ. ಸೊ ಈವೆಂಟ್ ಹೌದು. ಈಗ ಕಾಲೇಜ್ ಫಂಕ್ಷನಲ್ಲೆಲ್ಲ. ಹೌದು. ಕ್ಯಾರೆಟ್ ಹಾಕ್ತೀನಿ ಈಗ. ಓಕೆ. ಎಷ್ಟು ಹಾಫ್ ಕ್ಯಾರೆಟ್ ಇದೆ? ಹೌದು. ಗ್ರೀನ್ ಚಿಲ್ಲಿ. ಓಕೆ. ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು. ಚಿಕನ್ ಎಷ್ಟು ಹಾಕಿದ್ದೀರಾ ಗ್ರೀನ್ ಚಿಲ್ಲಿ? 1 2 to 3. ಈಗ ಸಾಲ್ಟ್ ಲಾಸ್ಟ್ಗೆ. ರುಚಿಗೆ ತಕ್ಕಷ್ಟು ಸಾಲ್ಟ್. ಬೇಕಿದ್ರೆ ಹಾಕ್ಬೋದು, ಟೇಸ್ಟ್ ನೋಡಿ. ಸೊ ಈವ್ನಿಂಗ್ ಟೈಮ್ ಎಲ್ಲ ಮಾಡ್ಕೊಳ್ಬೋದಲ್ಲ, ತುಂಬ ಈಸಿ ರೆಸಿಪಿ, ಬೇಗನೂ ಕೂಡ ಆಗುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲೆಲ್ಲ. ಬೆಳಿಗ್ಗೆ ಮಾರ್ನಿಂಗ್ ಲೇಟ್ ಆದರೂ ಕೂಡ ಕಾಲೇಜಿಗೆಲ್ಲ ಇದ್ದೇ ಮಾಡ್ಕೊಂಡು. ಹೌದು. ಈಗ ಲಾಸ್ಟಿಗೆ ನಾನು ಕೊರಿಯಂಡರ್ ಲೀವ್ಸ್ ಹಾಕಿದ್ದೀನಿ. ಓಕೆ. ಫೈನಲ್ ಟಚ್ ಅಪ್ಗೆ. ಓಕೆ. ಅದು ಫ್ರಾಗ್ನೆನ್ಸೇ ಚಂದ. ಹೌದು. ಇದಾಗಿದೆ ಈಗ. ಓಕೆ. ಇದನ್ನು ಸೈಡಲ್ಲಿ ಇಡೋಣ. ಓಕೆ. ತವಾ ಇದ್ದ ತವಾ ಕೊಡಿ. ಅದ್ರ ಜೊತೆ ಹಾಗೆ ಫಿಲ್ ಮಾಡ್ಕೊಳೋದ? ಫಿಲ್ ಮಾಡಿಬಿಟ್ಟು ರೋಸ್ಟ್ ಮಾಡೋದ? ಸೊ ಅದ್ರ ಒಳಗೆ ಇಟ್ಬಿಟ್ಟು ರೋಸ್ಟ್ ಮಾಡಿರೋ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹೌದು. ಅದೇ ಸ್ವಲ್ಪ ಸ್ವಲ್ಪ ಹಾಗೆ ಕಾದಿದ್ರೆ ಸಾಕು, ತುಂಬ ಕಾದಿದ್ರೆ ರೋಸ್ಟ್ ಥರ ಆಗುತ್ತೆ. ಓಕೆ. ಇದು ಫುಲ್ ಕಾಯಿಸ್ಬಿಟ್ಟು ಮತ್ತೆ ಶೇಪ್ ಕೊಡ್ಬೋದು. ತುಂಬ ಈಸಿಯಾಗಿ ರೆಸಿಪಿ. ನೀವು ಕೂಡ ಟ್ರೈ ಮಾಡಿ. ಟ್ರೈ ಮಾಡ್ತೀನಿ. ಇದು ತುಂಬ ಬೇಗನೂ ಕೂಡ ಆಗುತ್ತೆ. ಟೈಮ್ ಸೇವಿಂಗ್ ಅಂತ. ಇದು ತೆಗೆಯೋಣ ಈಗ. ಒಂದು ಪ್ಲೇಟ್ ಕೊಡಿ. ಈಗ ಬ್ರೆಡ್ ಅನ್ನು ನಾವು ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ. ಸೊ ಮಕ್ಳಿಗೆ ಕೂಡ ಬ್ರೆಡ್ ಹಾಗೆ ಮಾಡ್ಕೊಡೋಕ್ಕಿಂತ ಶೇಪ್ಸ್ ಆಗಿ ಮಾಡ್ಕೊಟ್ರೆ ಅಟ್ರಾಕ್ಟಿವ್ ಆಗಿ ಬ್ರೆಡ್ ಮಸಾಲಾ ಸ್ಯಾಂಡ್ವಿಚ್ ರೆಡಿ ಟು ಸರ್ವ್. ಥ್ಯಾಂಕ್ ಯು ಸೋ ಮಚ್. ರೆಡಿ ಆಗಿದೆ. ಸೊ ನಾನು ಟೇಸ್ಟ್ ಮಾಡ್ತೀನಿ, ನೀವು ಟೇಸ್ಟ್ ಮಾಡಬೇಕು ಮನೇಲಿ ಅಂತ ಅಂದರೆ ಮಾಡೋ ವಿಧಾನ ನೋಡ್ಕೊಂಡು ಬನ್ನಿ. ಬ್ರೆಡ್ ಮಸಾಲಾ ಸ್ಯಾಂಡ್ವಿಚ್ ತಯಾರಿಸೋ ವಿಧಾನ. ಮೊದಲು ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಣ್ಣಗೆ ಹೆಚ್ಚಿದ ಈರುಳ್ಳಿಯನ್ನು ಕಂದು ಬಣ್ಣ ಬರುವವರೆಗೂ ಹುರಿದು ಟೊಮ್ಯಾಟೊ, ಮೆಣಸಿನ ಪುಡಿ, ಅರಶಿನ ಪುಡಿ, ಗರಂ ಮಸಾಲಾ ಪುಡಿ ಹಾಕಿ ಹುರಿಯಿರಿ. ಟೊಮ್ಯಾಟೊ ಬೆಂದ ನಂತರ ಕ್ಯಾರೆಟ್ ತುರಿ, ಹಸಿಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿ ಕೊತ್ತಂಬರಿ ಸೊಪ್ಪು ಉದುರಿಸಿಕೊಳ್ಳಿ. ಬಳಿಕ ತಯಾರಿಸಿದ ಹೂರಣವನ್ನು 2 ಬ್ರೆಡ್ನ ಮಧ್ಯದಲ್ಲಿ ಹರಡಿ ಕಾದ ತವಾದ ಮೇಲೆ ಕಾಯಿಸಿಕೊಳ್ಳಿ. ಈಗ ಬ್ರೆಡ್ ಮಸಾಲಾ ಸ್ಯಾಂಡ್ವಿಚ್. ಬ್ರೆಡ್ ಮಸಾಲಾ ಸ್ಯಾಂಡ್ವಿಚ್ ಓಕೆ. ಈವ್ನಿಂಗ್ ಟೈಮಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ, ತುಂಬ ಈಸಿಯಾಗಿ ಕೂಡ ಮಾಡೋಂಥದ್ದು. ಎಸ್, ನಾನು ಟೇಸ್ಟ್ ಮಾಡ್ತೀನಿ. ಬ್ರೆಡ್ಡಲ್ಲಿ ಮಸಾಲಾ ಫ್ಲೇವರ್ಸ್ ಚೆನ್ನಾಗಿದೆ. ನೀವು ಕೂಡ ಟೇಸ್ಟ್ ನೋಡಿ. ಓಕೆ. ಸುಷ್ಮಿತಾ, ನಮ್ಮ ಕಾರ್ಯಕ್ರಮಕ್ಕೆ ಬಂದು 2 ಒಳ್ಳೆ ಡಿಶಸ್ನ ಕೂಡ ಹೇಳ್ಕೊಟ್ರಿ. ತುಂಬ ಟೈಮ್ ಸೇವಿಂಗ್ ಮತ್ತು ತುಂಬ ಈಸಿಯೆಸ್ಟ್ ಮೆಥಡ್ ಕೂಡ ಹೇಳ್ಕೊಟ್ರಿ. ನಮ್ಮ ವೀಕ್ಷಕರು ಕೂಡ ಅದನ್ನ ಟ್ರೈ ಮಾಡ್ತಾರೆ, ಆ ಈಸಿಯೆಸ್ಟ್ ಮೆಥಡು. ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್. ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲಿಂದ ಒಂದು ಚಿಕ್ಕ ಕಾಣಿಕೆ. ಥ್ಯಾಂಕ್ ಯು. ಸಂತೋಷ್ ರೈಸ್ ಮಿಲ್ ಅವರಿಂದ ಒಂದು ಪುಟ್ಟ ಕಾಣಿಕೆ. ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸುಷ್ಮಿತಾ ಅವರು 2 ಒಳ್ಳೆ ಡಿಶಸ್ನ ಕೂಡ ಹೇಳ್ಕೊಟ್ರು. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ
ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಡೈರಿ ಡೇ ಐಸ್ ಕ್ರೀಮ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.